ಅಂದ್ರೆ ಹೋರಾಟ ಮಾಡ್ತಾ ಇರಬೇಕು, ಸಮಸ್ಯೆ ಶಾಶ್ವತವಾಗಿರ್ಬೇಕು. ಸಮಸ್ಯೆ ಶಾಶ್ವತವಾಗಿದ್ರೆ ಮಾತ್ರ ನೀವು ಹೋರಾಟ ಮಾಡ್ತೀರಿ. ಹೋರಾಟ ಮಾಡಿದ್ರೆ ಮಾತ್ರ ಅಲ್ಲಿ ಹಣ ಬಿಡುಗಡೆ ಆಗ್ತದೆ. ಅಲ್ಲಿ ಹಣ ಬಿಡುಗಡೆ ಆದ್ರೆ ಮಾತ್ರ ಇವರಿಗೆ ಕಾಮಗಾರಿ ಮಾಡ್ಲಿಕ್ಕೆ ಆಗ್ತದೆ ವರ್ಷವು. ಹೌದು, ಆದ್ರೆ ನಾವು ಅದನ್ನು ಗುರಿ ಮುಟ್ಟಿಸದೆ ಬಿಡುದಿಲ್ಲ. ಎಸ್, ಅದು ಏನೇ ಆಗ್ಲಿ ಅದರಲ್ಲಿ ಕೆರೆ ಮೇಲೆ ಬರ್ಬೇಕಾದ್ರೆ ನಾವು ಇದಾಗ್ಬೇಕು. ಅದ್ರ ಅಲ್ಲಿವರೆಗೆ ನಮ್ಮ ಉಸಿರಿ ಉಂಟು ಅಂತಾದ್ರೆ ಗುಜ್ಜರ ಕೆರೆಗೆ ಏನೆಲ್ಲ ಹಣ ಬಿಡುಗಡೆ ಆಗಿದೆ ಅದು ಇನ್ನಾದ್ರೂ ಅದರ ಉಪಯೋಗ ಮಾಡುವುದನ್ನಾದ್ರೂ ಮಾಡಿಯೇ ಸಿದ್ಧ ನಾವು. ಸರ್, ಈಗ ಅಲ್ಲಿ ಬಹುಶಃ ತಾವು ಅವರು ಒಂದು ಅಧಿಕಾರಿಗಳ ಜೊತೆಗೆ ಒಂದು ಸಭೆ ಕರೆದಿದ್ದಾರಂತಿದ್ರೆ ಒಂದು ಪ್ರಸ್ತಾಪ ಮಾಡಬೇಕಾಗಿರುವುದು ಇಷ್ಟು ವರ್ಷಗಳವರೆಗಿನ ಒಂದು ಲೂಪೋಲ್ಸ್ಗಳೇನಿದ್ದಾವೆ ಅಧಿಕಾರಿ ಮಟ್ಟದಲ್ಲಿ ಹಣ ಬಿಡುಗಡೆ ಆಗುದು ಇಬ್ರು ಕಾರ್ಮಿಕರನ್ನಾದ್ರೆ ಅಲ್ಲ, ಆ ಕೆಸರು ನೀರಿಗೆ, ಆ ತ್ಯಾಜ್ಯ ಡ್ರೈನೇಜ್ ನೀರಿಗೆ ಇಬ್ಬರನ್ನು ಇಳಿಸ್ತಾರಲ್ಲ, ಅದು ಕಾನೂನು ಬಾಹಿರ ಅಲ್ವಾ? ಅವರನ್ನ ಇದಕ್ಕೆ ಕೆರೆಗೆ ಇಳಿಸೋದು, ಅದಕ್ಕೆ ಏನ್ ಮಾಡ್ಬೇಕು? ಅದು ಯಾಂತ್ರೀಕೃತವಾದಂತ ಕೆಲಸಗಳನ್ನ ಅವ್ರು ಮಾಡಿ ಅಲ್ಲ. 2 ವರ್ಷದ ಹಿಂದೆ ನಾನು ನೋಡಿರುವಂತ ಘಟನೆ ಇದು. ಎಷ್ಟೋ 3 ಕೋಟಿ ಬಿಡುಗಡೆ ಆಯ್ತು ಅಂತ ಹೇಳಿ ಇಬ್ಬರನ್ನ ಇಳಿಸಿ ಅಲ್ಲಿ ಕಾಮಗಾರಿಯನ್ನ ಮಾಡಿಸ್ತಾ ಇದ್ದು ಏನು ಇದು ಹುಲ್ಲುಗಳನ್ನ ತೆಗೆಯುವಂತ ಕೆಲಸಗಳನ್ನ ಮಾಡ್ತಾ ಇರೋದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಒಂದು ನಾನು ಅದನ್ನು ಹೇಳಿದೆ ಅವರಿಗೆ. 2017 ಫೆಬ್ರವರಿ 15ಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಒಳಚರಂಡಿ ವ್ಯವಸ್ಥೆ. ಇನ್ನೂ ಒಂದು ಹಂತಕ್ಕೆ ಬಂದು ಮುಟ್ಟಿಲ್ಲ. ಅದು ಮತ್ತೆ ಏನಂತ ಹೇಳಿದ್ರೆ, ನಿಮ್ಮ ಮಾಧ್ಯಮ ಆಗ್ಲಿ ಪತ್ರಿಕೆ ಆಗ್ಲಿ ಏನಾದ್ರೂ ಒಂದು ನ್ಯೂಸ್ ಬಂದಾಗ ಒಂದು ಕೆಲಸ ಮಾಡ್ತಾರೆ, ಅದೊಂಚೂರು ಅಲ್ಲಿ ತಣ್ಣಗಾದ ಪುನಃ ನಿಲ್ಲಿಸ್ತಾರೆ. ನನಗೆ ಹೇಳ್ತಾ ಇರೋ ಸರ್, ಇಲ್ಲಿ ಆ ಅಧಿಕಾರಿಗಳ ವೈಫಲ್ಯತೆ ಇದೆಯಲ್ಲ ಅದನ್ನ ಹೇಳ್ಬೇಕು. ಅವರ ವೈಫಲ್ಯತೆ ಮತ್ತೇನು ಅಲ್ಲ. ಜನಪ್ರತಿನಿಧಿಗಳು ಕೂಡ ಅಲ್ಲ, ಇಲ್ಲಿವರೆಗೆ ಬಂದ ಜನಪ್ರತಿನಿಧಿಗಳು ಕಾರಣರಲ್ಲ. ಯಾರಾತ ಇಂಜಿನಿಯರ್ ಇದ್ದಾನೆ ಇಲ್ಲಿವರೆಗೆ ಅದನ್ನು ಶಾಶ್ವತವಾಗಿ ಸಮಸ್ಯೆಯಾಗಿಯೇ ಇರಿಸಬೇಕು ಅಂತ ಮಾಡ್ತಾ ಇದ್ದಾನಲ್ಲ, ಅವನನ್ನ ಬೊಟ್ಟು ಮಾಡ್ಬೇಕು. ಯಾವನವ ಅಂತ ಅವನ ಹೆಸರು ಹೇಳ್ಬೇಕು. ಇದು ಆಗದೇ ಇದ್ರೆ ಇದು ಏನಾಗ್ತದೆ? ಇದು ಆಗದೇ ಇದ್ರೆ ಮಾಮೂಲಿ ಆಗಿಬಿಡ್ತದೆ. ತಪ್ಪಾಯ್ತು, ಸರಿ ಮುಂದೆ ಸರಿ ಮಾಡೋಣ. ಮುಂದೆ ಸರಿ ಮಾಡೋಣ ಅಂದ್ರೆ ತಪ್ಪಾಗಿ ಯಾಕೆ ಮಾಡಿದಾನೆ ಅವನು, ತಪ್ಪು ಗೊತ್ತಿದ್ದೇ ಮಾಡಿದಾನೆ ಅಂತ ಅನ್ನೋದು ಆಗ್ಬೇಕಲ್ವೇ? ಅದು ಏನಾಗಬೇಕು ಅಂದ್ರೆ, ಒಂದನೇ ಈ ಪರಿಸರದ ನಾವು ನಾಗರಿಕರಿಂದಲೂ ಸ್ವಲ್ಪ ತಪ್ಪಾಗಿರುತ್ತೆ. ಏನಂತ ಹೇಳಿದ್ರೆ, ನಾವು ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ಅವರೆಲ್ಲ ಎಚ್ಚೆತ್ಕೊಳ್ತಾರೆ. ಅವರು ನೇರವಾಗಿ ನೋಡಿ, ನಿಮ್ಗೆಲ್ಲ ಗೊತ್ತಿದ್ರಿಂದ ಆಯ್ತು. ಇಲ್ಲದೇ ಇದ್ರೆ ಆತ ಹೇಳ್ತಾನೆ ಇಲ್ಲ ಎಲ್ಲ ಆಯ್ತು, ಈಗ ಡ್ರೈನೇಜ್ ಇದು ನೀರೇ ಹೋಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಗೆ ಸುಮ್ಮನೆ ಆಗ್ತಿತ್ತು. ನೀವು ಹೋಗಿ ತೋರಿಸಿದ್ರಿಂದ ಆಯ್ತು. ನಾನು ಅದಕ್ಕೆ ಮೊದಲು ನಿತ್ಯಾನಂದ ಇಂಜಿನಿಯರ್ ಅಂತ ಕೇಳಿದ್ದೆ, ಎಲ್ಲ ಕೆಲಸ ಎಲ್ಲ ಆಗಿದೆ ಅಲ್ವಾ, ಆಗಿರೋದು ಎಲ್ಲ ಆಗಿದೆ ಅಂತ ಹೇಳಿದ್ರು. ಹೇಳಿದ್ರೆ ಆ ಮೂಲೆಯಲ್ಲಿ ಒಂದು ವಾಸನೆ ಬರ್ತಾ ಉಂಟಲ್ಲ, ಅದು ಏನದು ಅಂತ ಕೇಳಿದೆ. ಅದಕ್ಕೆ ಅವರು ಶಾಸಕರ ಹತ್ರ ಒಂದು ಹೇಳಿದ್ರೆ ಏನಂತ ಹೇಳಿದ್ರೆ, ಅದೊಂದು ವೇಸ್ಟೇಜ್ ನೀರು ತೋಡಿಗೆ ಬಿಟ್ಟಿದೆ, ತೋಡಲ್ಲಿ ವಾಸನೆ ಬರುದು ಅಂತ ಹೇಳಿದ್ರು ಅವರು. ಅದಕ್ಕೆ ಅವರನ್ನು ಒಳಸಿ ಕೆರೆಗೆ ಇಳಿಸಿದೆ ನಾನು. ಕೆರೆಗೆ ಇಳಿಸಿದಾಗ ಅವರು ಒಪ್ಪಿಕೊಂಡ್ರು ಅದರಿಗೆ ಶಾಸಕರು ಹೇಳಿದ್ದಾರೆ, ನನಗೆ 1 ವಾರದಲ್ಲಿ ಮಾಡಿ ಅದನ್ನು ನನಗೆ ರಿಪೋರ್ಟ್ ಕೊಡಬೇಕು ಅಂತ ಕೇಳಿದ್ದಾರೆ ಇವರು. ಅದೇ ಸರ್, ಮುಂದೆ ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ನೀವು ಅಭಿವೃದ್ಧಿ ಮಾಡ್ತೀರಾ ಬಿಡ್ತೀರಾ, ಆದ್ರೆ ಇಲ್ಲಿವರೆಗೆ 6 ಕೋಟಿ ಖರ್ಚು ಮಾಡಿದಿರಲ್ಲ, ನೀವು ಏನಕ್ಕಾಗಿ ಖರ್ಚು ಮಾಡಿದಿರಿ, ಅದರಿಂದ ಏನಾಗಿದೆ ಅನ್ನೋದನ್ನ ತೋರಿಸಿ ಅಂತ. ಮತ್ತೆ ಯಾರ್ಯಾವ ಅಧಿಕಾರಿಗಳು ಅಲ್ಲಿಂದ ಇಲ್ಲಿವರೆಗೆ ಇದ್ರಲ್ಲ ಅವ್ರದೆಲ್ಲ ಒಂದು ಹೆಸರು ಪಟ್ಟಿ ಮಾಡಿ ಕೊಡ್ಬೇಕು ಅವರಿಗೆ, ಯಾರೆಲ್ಲ ಇದ್ರು ಅಂತ. ಇಂಜಿನಿಯರ್ಗಳು, ಜನಪ್ರತಿನಿಧಿಗಳಲ್ಲ ಸರ್, ಜನಪ್ರತಿನಿಧಿ ಖಂಡಿತವಾಗಿಯೂ ಅಲ್ಲ. ಇಂಜಿನಿಯರ್ಗಳು ಯಾರವ ನಿಂತು ಅಲ್ಲಿ ಹೇಳ್ತಾನಲ್ಲ ಇಂಥದ್ದು ಆಗಬೇಕು ಅಂತ ಯೋಜನೆಯನ್ನು ತಯಾರಿಸಿ ಕೊಡೊಬ್ಬ ಇಂಜಿನಿಯರ್ ಇದ್ದಾನಲ್ಲ, ಅವರನ್ನ ಪಟ್ಟಿ ಮಾಡಿ ಅಲ್ಲಿ ಹೆಸರು ಕೊಡ್ಬೇಕು. ನಮ್ಗೆಲ್ಲ ಏನಾಗಿರೋದು ಅಂತ ಹೇಳಿದ್ರೆ, ಕಾಮಗಾರಿಗಳು ಆಗ್ಲಿಲ್ಲ, ಕಳಪೆ ಗಿಳಪೆ ಅಂತ ಹೇಳಿ ಅಷ್ಟೇ ಮಾತಾಡ್ತೇವೆ ನಾವು. ಯಾರಾತ ಅಧಿಕಾರಿ ಅದರ ಹಿಂದೆ ಇದ್ದಾನೆ ಅಂತ ನಾವು ತೋರಿಸಿಕೊಡುವುದಿಲ್ಲ. ಮತ್ತೆ ಆ ಗುತ್ತಿಗೆದಾರ ಯಾರು ಅಂತ, ಆ ಗುತ್ತಿಗೆದಾರನ್ನು ಎಲ್ಲರನ್ನು ಇವರು ಹಿಡಿಸಿ ಹಾಕ್ತಾರಲ್ಲ. ಈಗ ನಿಜ ಹೇಳಿದ್ರೆ, ಇವತ್ತಿನ ಒಬ್ರು ಅಧಿಕಾರಿ ಇದ್ದಾರೆ, ಅವರು ನಾವು ಮೀಟಿಂಗ್ ಅಲ್ಲಿ ಅವರ ವಿಷಯ ಹೇಳ್ತೇವೆ. ನಾವು ಹೇಳ್ಬೇಕು ಸರ್, ಹೇಳ್ಬೇಕು. ಇಲ್ಲದಿದ್ರೆ 2001ರಿಂದ ಇವತ್ತಿನವರೆಗೆ ಇದ್ದಾರೆ ಅವರು. ಮುಂದೆ ಮತ್ತೆ ನೀವು ಹಣ ಬಿಡುಗಡೆ ಮಾಡಿ ಮತ್ತೆ 2 ಕಾರ್ಮಿಕರನ್ನ ಇಳಿಸಿ ಆ ಪಂಕ್ತಿ ತೆಗಿಲಿಕ್ಕೆ ನೀವು ಕೆಲಸವನ್ನ ಕಾಮಗಾರಿ ಮಾಡ್ತೀರಂತಂದ್ರೆ ಅದು ಬೇಡ ನಮಗೆ. ಪಂಕ್ತಿ ತೆಗಿಲಿಕ್ಕೆ ನಮ್ಮ ಯುವಕರು ಇದ್ದಾರೆ, ಅದು ತೆಗಿತಾರೆ ಅವರು. 2001ರಲ್ಲಿ ನಾವೇ ಎಂದು ತೆಗೆದಿದ್ದೇವೆ ನಾವು. ಅದೇ ಹೇಳಿದ್ ನಾನು, ಇದು ಶ್ರಮದಾನ ಮಾಡ್ಲಿಕ್ಕೆ ನಮ್ಮ ಯುವಕರು ಕೂಡ ಇದ್ದಾರೆ. ಆದ್ರೆ ಇವರಿಗೆ 1 ಕೋಟಿ 3 ಕೋಟಿ 6 ಕೋಟಿವರೆಗೆ ಖರ್ಚು ಮಾಡಿದಾರಲ್ಲ ಪಂಕ್ತಿ ತೆಗಿಲಿಕ್ಕೆ.
ಹೌದು ಅಷ್ಟೇ ಅಲ್ಲ ಸುಮ್ಮನೆ ನಾಟಕ ಮಾಡೋದು ಎಲ್ಲಿವರೆಗೆ ಇವ್ರು ನಾಟಕ ಮಾಡೋದು? ಗುಜ್ಜರ ಕೆರೆ ಅನ್ನೋದು ಇವರಿಗೆ ಹಣ ಲೂಟಿ ಮಾಡ್ಲಿಕ್ಕೆ ಒಂದು ಇದಾಗಿ ಬಿಟ್ಟಿದೆ, ಬಿಡಬಾರ್ದು ಅದನ್ನ ಮುಂದೆ. ಅದನ್ನು ಅದು ನಿನ್ನೆ ಸಹ ಮೊನ್ನೆಯಲ್ಲಿ ಅವರು ಶಾಸಕರು ಹೋದ ಮೇಲೆ ಹೇಳಿದೆ ನಾನು, ನಾವು ನೀವು ಇಲ್ಲಿ ಪಾಪ ಆದ್ರಿಂದ ಅವರು ಆ ರೀತಿ ಮಾಡ್ತಾ ಇದ್ದಾರೆ, ನಾವು ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ಕರೆಕ್ಟ್ ಯಾರೆಲ್ಲ MLA ಆಗ್ಲಿ ಬೇಕಾರೆ ಅಥವಾ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಹಿಡಿದು ನಿಲ್ಸಿ ನಮ್ಗೆ ಕೆಲಸ ಮಾಡಿಸಬಹುದು. ನನಗೆ ನೋಡಿ, ಶಾಸಕರು ಅಲ್ಲಿಂದ ಇಲ್ಲಿವರೆಗೆ ಎಲ್ಲಾ ಶಾಸಕರುಗಳು ಕೂಡ ಕೇಳಿದ್ದಕ್ಕೆ ಹಣ ಬಿಡುಗಡೆ ಮಾಡಿಸುವಂತದ್ದನ್ನ ಅವ್ರು ಮಾಡಿದ್ದಾರೆ, ಅದು ಅವರ ಕೆಲಸ. ಕೆಲಸ ಮಾಡಬೇಕಾಗಿರುವಂತ ಅಧಿಕಾರಿಗಳೇನಿದ್ದಾರೆ ಇವರಿಗೆ ಅದು ಏನು ಮಿಸ್ಟೇಕ್ಸ್ ಅಂತ ಅವರು ಹೇಳಿದ್ದಾರೆ, ಅದಕ್ಕೆ ತಕ್ಕನಾಗಿ ಇವರು ಕಾಮಗಾರಿಯನ್ನು ಮಾಡಬೇಕಾಗಿರುವಂತದ್ದು. ಇನ್ನು ಜನರಿಗೆ ಏನು ಸರ್ ನಮ್ಮ ಕೆಲಸವ ಅದು ಹೋರಾಟ ಮಾಡೋದು. ಮತ್ತೆ ವಿಶೇಷ ಅಂತ ಹೇಳಿದ್ರೆ ಈ ತರ ಇದ್ದ ಇವರ MLA ಬಂದವಾಗ ನಾವು ಯಾರು ದೂರು ಕೊಟ್ಟಿದ್ರೆ ಅವರನ್ನೇ ನಮ್ಮನ್ನು ನಿಲ್ಲಿಸಿ ಮಾತಾಡ್ತಾರೆ. ಮೊದಲು MLA ಅವರು ಈಗ ನಾವು ಹೇಳುದು ಬೇಡ, ಅವರೇನಿಲ್ಲ, ಅವರು ಬರ್ತಾರೆ, ಬಂದಾಗ ಯಾರೋ ಅದಕ್ಕೆ ಗೊತ್ತಿಲ್ಲದವ ಅಂತ ಮಾತಾಡ್ತಾರೆ. ನಮ್ಮ ಹತ್ರ ಇದು ಅದರ ಏನು ಪ್ರಾಬ್ಲಮ್ ನಮ್ಮ ಹತ್ರ ಕೇಳುದಿಲ್ಲ. ಇವರಾದ್ರೆ ಆಗಿಲ್ಲ, ಕರೆಕ್ಟ್ ಯಾರಾದ್ರೆ ಇದು ದೂರು ಕೊಟ್ಟವರು ಯಾರು ಕರೆಕ್ಟ್ ಕೇಳಿ ಏನು ಸಮಸ್ಯೆ ಹೌದು ದೂರು ಕೊಟ್ಟವನ ಹತ್ರನೇ ಕೇಳಬೇಕು, ಏನಪ್ಪ ಸಮಸ್ಯೆ ಯಾರಿಲ್ಲ. ಇವರು ಬಂದಾಗ ಎಲ್ಲರ ಒಮ್ಮೆ ಬಂದು ಅವರ ಮೇಲಿಗೆ ಬೀಳುದು, ಅವ್ರು ಹೋದ ಮೇಲೆ ಇವರು ಇಲ್ಲ ಅವರು ಇಲ್ಲ. ಅದಂದ್ರೆ ನೀವು ಮಾಧ್ಯಮದವರು ಬರ್ತೀರ, ಅವರಿಗೆ ಇದು ಬಂದ್ರೆ ಆಯ್ತಲ್ಲ, ಕೆಲಸ ಆಗುತ್ತೆ ಆದ್ರೆ ಏನೋ ಆಗುದಿಲ್ಲ, ಅವರಿಗೇನು ಬಿದ್ದು ಹೋಗಿಲ್ಲ. ಮತ್ತೆ ಹಿಂದಿನ ನಮಗೆ ಹೇಳ್ತಾರೆ, ಅವರಿಗೆ ಅವ್ರ ತರ ಸಮಿತಿಯವರು ನಿಂಗೆ ಹಾಕಿದ್ದಾರೆ ಅಂತ ಬೇಕಾದ್ರೆ ನಮ್ಗೆ ದೂರುಗಳು ಬರ್ತದೆ. ಎಸ್ ಸರ್, ಅಂತೂ ಬಹುಶಃ ಮುಂದೆ ಈಗಾಗಲೇ ಡ್ರೈನೇಜ್ ನೀರು ಹೋಗ್ತಾ ಇರುವಂತದ್ದಕ್ಕೆ ಒಂದು ಬಹುಶಃ ಸಮಸ್ಯೆ ಪರಿಹಾರ ಆಗಿದೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಅದೊಂದು ಪವಿತ್ರವಾದ ಕೆರೆ, ಆ ಕೆರೆಯನ್ನೊಂದು ಉಳಿಸಬೇಕು ಅಂತೇಳಿ ನಮ್ದೊಂದು, ಯಾಕಂದ್ರೆ ನಮ್ಮ ಗ್ರಾಮ ತಾಯಿ ಮಂಗಳಾಂಬೆ ಬಂದು ಮಾರಿಯಮ್ಮಂದೊಂದು ಜನಕೋತ್ಸವ ಒಂದು ಕಾಣಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ.